ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನಲಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 7ನೇ ಗದ್ಯಪಾಠ ಆದಂತಹ ಊರು ಭಂಗ ಇದನ್ನು ಬರೆದಿರ್ತಕ್ಕಂತಹ ಕವಿ ಭಾಸ ಹಾಗೂ ಇದನ್ನು ಅನುವಾದ ಮಾಡಿರ್ತಕ್ಕಂಥವರು ಎಲ್ ಬಸವರಾಜು. ಬನ್ನಿ ಮಕ್ಕಳೇ, ಇವರ ಪರಿಚಯ ಮಾಡಿಕೊಳ್ಳುವ. ಕವಿ ಭಾಸನ ಬಗ್ಗೆ ಮಾತಾಡೋದಾದರೆ ಅವರು ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ ಹಾಗೂ ಇವರ ಕಾಲ ಕ್ರಿಸ್ತಪೂರ್ವ 300. ಇವರ ಸ್ಥಳ ದಕ್ಷಿಣ ಭಾರತ. ಇವರ ನಾಟಕಗಳನ್ನು ನೋಡೋದಾದರೆ ಇವರು ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳಷ್ಟು ಹಿಂದಿನವನಾದ್ದರಿಂದ ಇವರ ನಾಟಕಗಳು ಅತ್ಯಂತ ಪ್ರಾಚೀನವಾದದ್ದು. ಹಾಗೂ ಇವರು ಸುಮಾರು 15ರಿಂದ 20 ನಾಟಕಗಳನ್ನು ಬರೆದಿದ್ದವರು. ಆದರೆ ನಮಗೆ ಲಭಿಸಿರುವುದು ಬಹಳ ನಾಟಕಗಳಲ್ಲಿ 14 ನಾಟಕಗಳಷ್ಟೇ ಲಭಿಸಿದೆ. ಸೊ ಅದು ಯಾವ್ದ್ಯಾವುದು ಅಂತ ನೋಡುವ. ಪ್ರತಿಜ್ಞಾ ಯೋಗಂಧರಾಯಣ, ಸ್ವಪ್ನವಾಸವದತ್ತ, ಚಾರುದತ್ತ ಇವು ಬೃಹತ್ ಕಥೆ ಆಧಾರಿತವಾದಂಥ ನಾಟಕಗಳು. ಹಾಗೂ ರಾಮಾಯಣ ಆಧಾರಿತವಾದಂತಹ ನಾಟಕಗಳನ್ನು ನೋಡೋದಾದರೆ ಪ್ರತಿಮಾ ನಾಟಕ, ಅಭಿಷೇಕ, ಯಜ್ಞಫಲ ಹಾಗೂ ಮಹಾಭಾರತ ಆಧಾರಿತ ನಾಟಕಗಳನ್ನು ನೋಡೋದಾದರೆ ಪಂಚರಾತ್ರ, ಮಧ್ಯಮ ವ್ಯಾಯೋಗ, ದೂತವಾಕ್ಯ, ದೂತ ಘಟೋತ್ಕಚ, ಊರು ಭಂಗ. ಮಕ್ಕಳೇ, ಆಕರ ಗ್ರಂಥ ನೋಡೋದಾದರೆ ಡಾಕ್ಟರ್ ಎಲ್ ಬಸವರಾಜು ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ. ಯಾವ ಕೃತಿ? ನಾಟಕ ಸಂಪುಟ ಕೃತಿಯಿಂದ ಭಾಸನ ಊರು ಭಂಗ ನಾಟಕವನ್ನು ಆರಿಸಿಕೊಳ್ಳಲಾಗಿದೆ. ಮಕ್ಕಳೇ, ಈಗ ಕಠಿಣ ಶಬ್ದಾರ್ಥಗಳನ್ನು ನೋಡುವ. ಮೊದಲನೇದು ಅಂಜಲಿಬದ್ಧ. ಅಂಜಲಿಬದ್ಧ ಅಂದರೆ ಕೈ ಮುಗಿದವ. ಉಕ್ಕಂದ, ಉತ್ಸಾಹ, ಹುರುಪು. ಉತ್ಸಾಹ, ಹುರುಪು. ಉತ್ಪಾಟನ ಅಂದರೆ ನಾಶಗೊಳಿಸುವುದು. ಉತ್ಪಾಟನ, ನಾಶಗೊಳಿಸುವುದು. ಕೋಪಾರುಣ ನೇತ್ರ ಅಂದರೆ ಕೋಪದಿಂದ ಕೆಂಪಾದ ಕಣ್ಣು. ಕೋಪದಿಂದ ಕೆಂಪಾದ ಕಣ್ಣು. ಧೀರೋನ್ನತ, ಹೆಚ್ಚು ಧೈರ್ಯಶಾಲಿ. ಧೀರೋನ್ನತ, ಹೆಚ್ಚು ಧೈರ್ಯಶಾಲಿ. ನಿತ್ಯಾಸ್ತಮಿತ ಲೋಚನ ಅಂದರೆ ಕುರುಡ. ನಿತ್ಯಾಸ್ತಮಿತ ಲೋಚನ ಅಂದರೆ ಕುರುಡ. ಪ್ರದೀಪ್ತ, ಬೆಳಗುವವನು. ರಿಪುಬಲ, ಶತ್ರು ಸೈನ್ಯ. ರಿಪುಬಲ, ಶತ್ರು ಸೈನ್ಯ. ಲಾಳಮುಂಡಿಗೆ ಅಂದರೆ ಬಾಗಿಲನ್ನು ಮುಚ್ಚಿ ಭದ್ರಪಡಿಸುವ ಸಾಧನ. ಅದಕ್ಕೆ ಲಾಳಮುಂಡಿಗೆ ಎನ್ನುವರು. ಇರುಳುಗಾಳಗ ಅಂದರೆ ರಾತ್ರಿ ಯುದ್ಧ. ಉತ್ಕಂಠತೆ, ಉತ್ಸುಕತೆ. ಊರು ತೊಡೆ. ದೇದೀಪ್ಯ ಅಂದರೆ ಪ್ರಕಾಶ. ಪಾರ್ಥಿವರು, ರಾಜರು, ಪಾಂಡವರು. ಬಂಗಾರ, ಬಂಗಾರ. ಸಂಧ್ಯಾವಗಾಢ ಅಂದರೆ ಸಂಧ್ಯೆಯಲ್ಲಿ ಲೀನವಾದ. ಸಂರಂಭ, ಹುರುಪು, ಉತ್ಸಾಹ, ಸಡಗರ. ಮಕ್ಕಳೇ, ಈಗ ಅಭ್ಯಾಸ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡುವ. ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ಉತ್ತರ: ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಕಂಡು, ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮೂದಲಿಸುತ್ತಾನೆ. ಏನಂತ ಮೂದಲಿಸುತ್ತಾನೆ? ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮೂದಲಿಸುತ್ತಾನೆ. ಈಗ ಎರಡನೇ ಪ್ರಶ್ನೆ. ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಯಾರು ಯಾರು ಬಂದರು? ಉತ್ತರ: ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಬಲರಾಮ, ಅಶ್ವತ್ಥಾಮ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಯೋಧನನ ಮಗ ದುರ್ಜಯ ಬಂದರು. ಮತ್ತೊಮ್ಮೆ, ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಬಲರಾಮ, ಅಶ್ವತ್ಥಾಮ, ಧೃತರಾಷ್ಟ್ರ,
ಗಾಂಧಾರಿ ಮತ್ತು ದುರ್ಯೋಧನನ ಮಗ ದುರ್ಜಯ ಬಂದರು. ಈಗ 3ನೇ ಪ್ರಶ್ನೆ. ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನು ಹೇಳುತ್ತಾನೆ? ಉತ್ತರ: ಪಾಂಡವರಿಗೆ ವಿಧೇಯನಾಗಿರು, ಸುಭದ್ರೆ ಮತ್ತು ದ್ರೌಪದಿಯನ್ನು ನಿನ್ನ ತಾಯಿಯಂತೆ ಪೂಜಿಸು, ಅಜ್ಜಿ ಕುಂತಿಯ ಆಜ್ಞೆಯಂತೆ ನಡೆದುಕೋ, ನಿನ್ನ ತಂದೆಯ ಮರಣದ ಶೋಕವನ್ನು ತ್ಯಜಿಸಿ ಪಾಂಡವರೊಡಗೂಡಿ ನನಗೆ ತರ್ಪಣವನ್ನು ಕೊಡು ಎಂದು ದುರ್ಯೋಧನನು ದುರ್ಜಯನಿಗೆ ಬುದ್ಧಿವಾದ ಹೇಳುತ್ತಾನೆ. ಈಗ 4ನೇ ಪ್ರಶ್ನೆ ನೋಡುವ. ಅಶ್ವತ್ಥಾಮನು ದುರ್ಯೋಧನನಿಗೆ ನಾನು ಏನು ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ? ಉತ್ತರ: ಅಶ್ವತ್ಥಾಮನು ದುರ್ಯೋಧನನಿಗೆ ಕೃಷ್ಣನನ್ನು ಪಾಂಡುತನೆಯ ಸಹಿತವಾಗಿ ಶಸ್ತ್ರಸಂಧಾನದಿಂದ ಚಿಮ್ಮಿಬಿಡುತ್ತೇನೆ ಎಂದು ಹೇಳುತ್ತಾನೆ. 5ನೇ ಪ್ರಶ್ನೆ. ಅಶ್ವತ್ಥಾಮನು ನಿನ್ನ ದರ್ಪವೆಲ್ಲವೂ ಮುರಿದು ಬಿತ್ತೆ ಎಂದಾಗ ದುರ್ಯೋಧನನು ಏನು ಹೇಳುತ್ತಾನೆ? ಉತ್ತರ: ದುರ್ಯೋಧನನು ರಾಜರಿಗೆ ಅಭಿಮಾನವೇ ಶರೀರ, ಆ ಅಭಿಮಾನಕ್ಕಾಗಿಯೇ ತಾನು ಪಾಂಡವರೊಂದಿಗೆ ಯುದ್ಧ ಮಾಡಿದ್ದು ಎಂದು ಹೇಳುತ್ತಾನೆ. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು? ಉತ್ತರ: ದುರ್ಯೋಧನನು ಅಯ್ಯ ಬೇಡ, ಹಾಗೆನ್ನಬೇಡ. ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮಲಗಿಬಿಟ್ಟರು. ಕರ್ಣನು ಸ್ವರ್ಗಸ್ಥನಾದನು. ಭೀಷ್ಮಾಚಾರ್ಯರ ದೇಹ ಪಾತವಾಯಿತು. ನನ್ನ ತಮ್ಮಂದಿರು ಗತಿಸಿ ಹೋದರು. ನನ್ನ ಗತಿಯೂ ಹೀಗಾಯಿತು. ಗುರುಪುತ್ರ, ಇನ್ನು ಬಿಲ್ಲನ್ನು ಬಿಸಾಡು ಎಂದು ಅಶ್ವತ್ಥಾಮನಿಗೆ ಹೇಳಿದನು. ಮಕ್ಕಳೇ, ಈಗ 2ನೇ ಪ್ರಶ್ನೆ ನೋಡುವ. ಅಶ್ವತ್ಥಾಮನ ಧನುಷ್ಟಾಂಕಾರ ಕೇಳಿದ ಬಲರಾಮನು ನುಡಿದ ನುಡಿಗಳೇನು? ಉತ್ತರ: ಅಶ್ವತ್ಥಾಮನ ಧನುಷ್ಟಾಂಕಾರ ಕೇಳಿದ ಬಲರಾಮನು ಆಕಾಶದ ಕಡೆ ನಿಟ್ಟಿಸಿ ರಣದುಂದುಬಿಗಳ ಮೊಳಗು ನಿಂತು ಮೂಕವಾದ ಬಾಣ ಕವಚ ಚಾಮರ ಛತ್ರಗಳು ಚೆಲ್ಲಿರುವ ಯೋಧರೂ ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚದರುವಂತೆ ಮಾಡಿದವನು ಯಾರು ಎಂದು ನುಡಿದನು. 3ನೇ ಪ್ರಶ್ನೆ. ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಏನೆಂದುಕೊಳ್ಳುತ್ತಾನೆ? ಉತ್ತರ: ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡ ದುರ್ಯೋಧನನು ಆಹಾ, ಈ ಚಿನ್ನನು ಬಂದ. ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. ನನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜಯನು ದುಃಖ ಎದುರೇನೆಂಬುದನ್ನೇ ಅರಿಯ. ಸೋತು ಬಿದ್ದ ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ ಎಂದುಕೊಳ್ಳುತ್ತಾನೆ. 4ನೇ ಪ್ರಶ್ನೆ ನೋಡುವ. ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನು ಹೇಗೆ ಸಮರ್ಥಿಸಿದ್ದಾನೆ ಅಂತ ಕೇಳಿದರೆ ಇದಕ್ಕೆ ಉತ್ತರ: ರಾಜರಿಗೆ ಅಭಿಮಾನವೇ ಶರೀರ, ಆ ಅಭಿಮಾನಕ್ಕಾಗಿಯೇ ನಾನು ಯುದ್ಧವನ್ನು ಕೈಗೊಂಡಿದ್ದು. ಸಭೆಯಲ್ಲಿ ದ್ರೌಪದಿಯ ಮುಂದಲೆ ಹಿಡಿದು ಎಳೆದಾಡಿದೆವು. ಪಗಡೆ ಆಟದಲ್ಲಿ ಸೋತ ಪಾಂಡವರನ್ನು ವನವಾಸಕ್ಕೆ ಕಳಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ ಎಂದು ದುರ್ಯೋಧನ ತನ್ನ ದರ್ಪ ಕಡಿಮೆಯಾಗಿಲ್ಲ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡುವ. ದುರ್ಯೋಧನನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನರ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ನೋಡುವ.
ರಣರಂಗದಲ್ಲಿ ತೊಡೆ ಮುರಿದು ಬಿದ್ದಿದ್ದ ಮಗನನ್ನು ನೋಡಲು ಧೃತರಾಷ್ಟ್ರ ಗಾಂಧಾರಿಯರು ಬರುತ್ತಾರೆ. ರಣರಂಗಕ್ಕೆ ಆಗಮಿಸುತ್ತಿದ್ದಂತೆ ನನಗೆ ನಮಸ್ಕರಿಸಿ ಬಾ ಮಗನೇ ಎಂದು ದುರ್ಯೋಧನನನ್ನು ಪ್ರೀತಿಯಿಂದ ಕರೆಯುತ್ತಾನೆ. ಭೀಮನು ತನ್ನ ಗದೆಯಿಂದ 2 ತೊಡೆಗಳನ್ನು ಮುರಿದದ್ದು ಮಾತ್ರವಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ನಮಸ್ಕರಿಸುವ ಭಾಗ್ಯವನ್ನೂ ಅಪಹರಿಸಿಬಿಟ್ಟ ಎಂದು ದುರ್ಯೋಧನ ಖೇದ ಪಡುತ್ತಾನೆ. ಅಂಧನಾದ ಧೃತರಾಷ್ಟ್ರ ದುರ್ಯೋಧನನ ಮೈಯನ್ನು ತಡವರಿಸಿ ಮುಟ್ಟಿ ಲೋಕಕ್ಕೆಲ್ಲ ಏಕೈಕ ನಾಯಕನೆನಿಸಿ ಬಂಗಾರದ ಕುಂಭದಂತೆ ಪರಾಕ್ರಮಿಯಾಗಿದ್ದ ತನ್ನ ಮಗನಿಂದು ಮುರಿದು ಬಿದ್ದ ಮಹಾದ್ವಾರದ ಬಾಗಿಲ ಚಿಲಕದಂತೆ ನೆಲದಲ್ಲಿ ಬಿದ್ದಿದ್ದಾನೆ ಎಂದು ದುಃಖ ಪಡುತ್ತಾನೆ. 100 ಜನ ಮಕ್ಕಳು ಮರಣವೆನ್ನಪ್ಪಿದ್ದಾರೆ, ಇರುವ ನೀನೊಬ್ಬನು ಹೋದರೆ ಸರ್ವನಾಶವಾದಂತೆ ಎಂದು ದುಃಖಿಸುತ್ತಾ ಧೃತರಾಷ್ಟ್ರ ಕೆಳಗೆ ಕುಸಿಯುತ್ತಾನೆ. ಯುದ್ಧದಲ್ಲಿ ಹೇಡಿಯಂತೆ ಹಿಮ್ಮೆಟ್ಟಿದೆ, ಹೋರಾಡಿ ಹತನಾಗುತ್ತಿರುವ ನನ್ನನ್ನು ಸಮಾಧಾನಪಡಿಸಿ ನಿಮ್ಮ ಶೋಕವನ್ನು ನಿಗ್ರಹಿಸಿಕೊಂಡು ನನ್ನನ್ನು ಅನುಗ್ರಹಿಸಿ ಎಂದು ದುರ್ಯೋಧನ ತಂದೆಯ ಕಾಲುಗಳಿಗೆ ತನ್ನ ತಲೆಯನ್ನು ಮುಟ್ಟಿಸುತ್ತಾನೆ. ಹುಟ್ಟು ಕುರುಡನೂ ವೃದ್ಧನೂ ಆದ ನನಗೆ ಬಾಳಿನ ಆಶೆಯೆಲ್ಲ ಇಂಗಿ ಹೋಗಿದೆ. ನನಗೆ ಪ್ರಾಪ್ತವಾಗಿರುವ ಈ ಪುತ್ರ ಶೋಕವು ನನ್ನ ಸಂಯಮವನ್ನೆಲ್ಲ ಸಡಿಲಗೊಳಿಸಿ ನನ್ನ ಆತ್ಮವನ್ನು ಆಕ್ರಮಿಸಿ ಬಿಟ್ಟಿದೆ ಎಂದು ಧೃತರಾಷ್ಟ್ರ ಸಂಕಟ ಪಡುತ್ತಾನೆ. ಮಕ್ಕಳೇ, ಈಗ 2ನೇ ಪ್ರಶ್ನೆ ನೋಡುವ. ದುರ್ಯೋಧನ ಮತ್ತು ದುರ್ಜಯರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ನೋಡುವ. ತಾತ ಅಜ್ಜಿಯ ಜೊತೆಯಲ್ಲಿ ದುರ್ಜಯನು ತನ್ನ ತಂದೆಯನ್ನು ನೋಡಲು ರಣರಂಗಕ್ಕೆ ಬರುತ್ತಾನೆ. ರಣರಂಗದಲ್ಲಿ ಮಗನನ್ನು ಕಂಡ ದುರ್ಯೋಧನನ ಪುತ್ರ ವಾತ್ಸಲ್ಯ ಜಾಗೃತವಾಗುತ್ತದೆ. ಏನೂ ಅರಿಯದ ಕಂದನು ತನ್ನ ದುರವಸ್ಥೆಯನ್ನು ಕಂಡು ಏನೆನ್ನುವನೋ ಎಂದು ದುರ್ಯೋಧನ ಆತಂಕದಿಂದ ಇಲ್ಲಿಗೇಕೆ ಬಂದೆ ದುರ್ಜಯ ಎಂದು ಕೇಳುತ್ತಾನೆ. ನೀನು ಅರಮನೆಗೆ ಬರುವುದು ತಡವಾಗಿದ್ದರಿಂದ ನಿನ್ನನ್ನು ನೋಡಲೆಂದು ಬಂದೆ ಎಂದು ಹೇಳುತ್ತಾ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಸಿದ್ಧನಾಗುತ್ತಾನೆ. ತೊಡೆ ಮುರಿದ ದುರ್ಯೋಧನನಿಗೆ ಮಗನ ಮಾತನ್ನು ಕೇಳಿ ವೇದನೆ ಆಗುತ್ತದೆ. ತನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯ ಇನ್ನೂ ಇಲ್ಲ ಎಂದು ಮಗನಿಗೆ ಹೇಳುತ್ತಾನೆ. ತನ್ನ ತಮ್ಮಂದಿರು ಇರುವ ಜಾಗಕ್ಕೆ ತಾನೂ ಹೋಗುತ್ತಿರುವುದಾಗಿ ತಿಳಿಸಿ ಪಾಂಡವರೊಂದಿಗೆ ವಿಧೇಯನಾಗಿರಬೇಕು ಎಂದು, ಕುಂತಿ ಅಜ್ಜಿಯ ಆಜ್ಞೆಯನ್ನು ಪರಿಪಾಲಿಸಬೇಕೆಂದು, ಅಭಿಮನ್ಯುವಿನ ತಾಯಿ ಸುಭದ್ರೆ ಮತ್ತು ದ್ರೌಪದಿ ಇಬ್ಬರನ್ನು ತಾಯಿಯಂತೆಯೇ ಭಾವಿಸಬೇಕೆಂದು, ಪಾಂಡವರೊಟ್ಟಿಗೆ ಸೇರಿ ತನ್ನ ತರ್ಪಣವನ್ನು ಕೊಡಬೇಕೆಂದು ಮಗನಿಗೆ ಬುದ್ಧಿ ಮಾತುಗಳನ್ನು ಹೇಳುತ್ತಾನೆ. ನಡೆಯಲಾರದ ತಂದೆಯನ್ನು ಎತ್ತಿಕೊಂಡು ಧೃತರಾಷ್ಟ್ರ ಗಾಂಧಾರಿಯರ ಬಳಿಗೆ ಕರೆದೊಯ್ಯುವುದಾಗಿ ಹೇಳುವ ದುರ್ಜಯನ ಮಾತಿನಲ್ಲಿ ಮುಗ್ಧತೆ ಕಂಡುಬರುತ್ತದೆ. 3ನೇ ಪ್ರಶ್ನೆ. ಅಶ್ವತ್ಥಾಮನು ದುರ್ಯೋಧನನ ಬಳಿ ಸಾರುವ ಮೊದಲು ಆಡಿದ ನುಡಿಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ನೋಡುವ. ಅಶ್ವತ್ಥಾಮನು ಪರಾಕ್ರಮದಿಂದ ಯುದ್ಧ ಮಾಡಿ ವೀರ ಮರಣವನ್ನು ಹೊಂದಿರುವ ರಾಜರುಗಳ ದೇಹದ ಮಧ್ಯ ನಿಂತು ಕೌರವನನ್ನು ಹುಡುಕುತ್ತಾನೆ. ಈ ರೀತಿ ಹೇಳುತ್ತಾನೆ. ದ್ರೋಣಪುತ್ರನಾದ ನಾನು ರಣರಂಗದಲ್ಲಿ ಮರಣಿಸಿದ ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಬರುವರಷ್ಟರಲ್ಲಿಯೇ ಕುರುಕುಲ ತಿಲಕಪ್ರಾಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾಗಿದ್ದಾನೆ. ಇದನ್ನು ಯಾರು ತಾನೇ ನಂಬಲು ಸಾಧ್ಯ? ವಿಜಯ ಶ್ಲಾಘನೆಯ ಲಾಭವಿಲ್ಲದ ಈ ಸಮರಶ್ರೀಯಿಂದ ನನಗೇನೂ ಆಗಬೇಕಾದಿಲ್ಲ. ಶಿಥಿಲವಾದ ಅಸ್ತ್ರಗಳನ್ನು ಹೊಂದಿದ ಸೂತಪುತ್ರ ನಾನಲ್ಲ. ಮೋಸಕ್ಕೊಳಗಾಗಿ ತೊಡೆ ಮುರಿಸಿಕೊಂಡ ಕೌರವನಂತೆಯೂ ನಾನಲ್ಲ. ಕತ್ತಿಯನ್ನು ಚಳಪಿಸುತ್ತಾ ಯುದ್ಧಕ್ಕೆ ಸಿದ್ಧನಾಗಿ ಏಕಾಂಗಿಯಾಗಿ ರಣರಂಗದಲ್ಲಿ ಬಂದು ನಿಂತಿದ್ದೇನೆ. ರಥಗಳ ಮೇಲೆ ಆನೆಗಳ ಮೇಲೆ ಕುಳಿತು
ಕೈಗಳಲ್ಲಿ ಬಿಲ್ಲುಗಳನ್ನು ಹಿಡಿದು ಅಂಜಲಿಬದ್ಧರಾಗಿ ಉತ್ಕಂಠತೆಯಿಂದ ದುರ್ಯೋಧನನ ಆಜ್ಞೆಗಾಗಿ ಕಾಯುತ್ತಿದ್ದ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು. ಪರಶುರಾಮನ ಹರಿತವಾದ ಬಾಣಗಳು, ಭೇದಿಸಲಾರದ ಕವಚವನ್ನು ತೊಟ್ಟ ಭೀಷ್ಮಾಚಾರ್ಯರಿದ್ದರು. ಮಹಾಯೋಧಾಗ್ರಣಿಯಾದ ನಮ್ಮ ತಂದೆ ಇದ್ದರು. ರಣದ ಮುಂಚೂಣಿಯಲ್ಲಿ ಇಂಥವರಿದ್ದು ಸ್ವಯಂ ಅತಿರಥನಾದ ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತು. ಇದೋ ರಣಾರ್ಣವ ಪಾರಂಗತನಾದ ಕುರುರಾಜನು ಇಳೆಗುರುಳಿದ ಗಜ ತುರಗ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿದ್ದಾನೆ. ಇಟ್ಟ ಕಿರೀಟ ಕೆಳಗುರುಳಿ ಕೆಂಗೂದಲೆಲ್ಲ ಕೆದರಿ ಗದೆಯ ಪೆಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿದು ಮೈಯೆಲ್ಲ ಕೆಂಪಾಗಿ ಮೃತ್ಯುಶಯ್ಯೆಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯನಿಂತಿರುವೆಯಲ್ಲ, ಏನಿದು ಕುರುರಾಜ ಎಂದು ಅಕ್ಕರೆಯಿಂದ ಕೇಳುತ್ತಾನೆ. ಈಗ ಈ ಮೇಲ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ನನ್ನ ಹಲಾಯುಧದಿಂದ ಭೀಮನೆದೆಯನ್ನು ಉತ್ತು ಬರುತ್ತೇನೆ. ಮಕ್ಕಳೇ, ಇದರ ಆಯ್ಕೆ ನೋಡುವ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಬಾಸನ ಊರುಭಂಗ ಎಂಬ ನಾಟಕ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದುರ್ಯೋಧನನು ಏಕಾಂಗಿಯಾಗಿ ರಣರಂಗದಲ್ಲಿ ಪೂರಾ ಗಾಯಗೊಂಡು ಕೆಳಗೆ ಬಿದ್ದು ಪ್ರಾಣ ಸಂಕಟದಿಂದ ನರಳುತ್ತಿರುತ್ತಾನೆ. ರಂಗದ ಮೇಲೆ ಕೇವಲ ನರಳುವ ಶಬ್ದ ಮಾತ್ರ ಕೇಳಿಬರುವುದನ್ನು ಕಂಡ ಬಲರಾಮನು ಶತ್ರುಬಲಕ್ಕೆ ಮೃತ್ಯು ಸ್ವರೂಪನಾದ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು ಸೊಕ್ಕಿನಿಂದ ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನನ್ನು ಭೀಮನು ನೆಲಕ್ಕುರುಳಿಸಿ ಬಿಟ್ಟಿರುವುದನ್ನು ನೋಡಿ, 1 ನಿಮಿಷ ಪ್ರಾಣವನ್ನು ಬಿಗಿ ಹಿಡಿದುಕೋ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ನುಡಿಯುವನು. ಸ್ವಾರಸ್ಯ: ಬಲರಾಮನ ಮೃತ್ಯು ಸ್ವರೂಪವಾದಂತಹ ಹಲಾಯುಧ ಹಾಗೂ ಭೀಮನೆದೆಯನ್ನು ಉತ್ತು ಬರುತ್ತೇನೆಂಬ ರೋಷವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಈಗ ಎರಡನೇ ಪ್ರಶ್ನೆ, ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ. ಮಕ್ಕಳೇ, ಇದರ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಬಾಸನ ಊರುಭಂಗ ಎಂಬ ನಾಟಕ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಭೀಮನು ಮೋಸದಿಂದ ದುರ್ಯೋಧನನ ತೊಡೆ ಮುರಿದ, ಅವನಿಗೆ ಮೋಸವಾಯಿತು ಎಂದು ಬಲರಾಮನು ರೋಷದಿಂದ ಹಳಹಳಿಸುತ್ತಾನೆ. ಆಗ ದುರ್ಯೋಧನನು, ನಾನು ಇಂದು ನನ್ನ ಪ್ರಾಣಕ್ಕೆ ತಕ್ಕ ಮೌಲ್ಯವನ್ನು ಪಡೆದಂತಾಯಿತು. ಭೀಮನಂತಹವನಿಗೆ ನನ್ನನ್ನು ಮೋಸದಿಂದಲ್ಲದೆ ಪ್ರಾಮಾಣಿಕವಾಗಿ ಯುದ್ಧ ಮಾಡಿ ಸೋಲಿಸಲು ಸಾಧ್ಯವಾಗಲಿಲ್ಲ. ಅರಗಿನ ಮನೆಗೆ ಬೆಂಕಿ ಹೊತ್ತಿದಾಗ ಬಹಳ ಚತುರತೆಯಿಂದ ಭೀಮ ಎಲ್ಲರನ್ನೂ ಪಾರು ಮಾಡಿದ. ಹಿಡಿಂಬ ರಾಕ್ಷಸನ ಪ್ರಾಣವನ್ನು ತೆಗೆದ. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನೆತ್ತಿ ಒಗೆದ. ಅಂತಹ ಪರಾಕ್ರಮಿಯ ಆಟ ಇಂದು ನನ್ನಲ್ಲಿ ನಡೆಯಲಿಲ್ಲ. ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದ ಎನ್ನುವ ಸಂದರ್ಭದಲ್ಲಿ ಮೇಲಿನ ವಾಕ್ಯವನ್ನು ನುಡಿಯುತ್ತಾನೆ. ಸ್ವಾರಸ್ಯ: ಭೀಮನಂತಹ ಪರಾಕ್ರಮಿಯು ತನ್ನನ್ನು ಮೋಸದಿಂದ ಗೆದ್ದಿರುವುದನ್ನು ದುರ್ಯೋಧನನು ಒಪ್ಪದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಮೂರನೇ ಪ್ರಶ್ನೆ ನೋಡುವ. ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆ ಇನ್ನು ನಿನ್ನ ಭಾಗಕ್ಕಿಲ್ಲವಪ್ಪ. ಉತ್ತರ. ಇದರ ಆಯ್ಕೆ. ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಬಾಸನ ಊರುಭಂಗ ಎಂಬ ನಾಟಕ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಗಾಂಧಾರಿ ಧೃತರಾಷ್ಟ್ರರ ಜೊತೆ ದುರ್ಜಯನು ತಂದೆಯನ್ನು ನೋಡಲು ರಣರಂಗಕ್ಕೆ ಬರುತ್ತಾನೆ. ಹಸುಳೆ ದುರ್ಜಯನು ಪ್ರೀತಿಯಿಂದ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಕೌರವನು ಅವನನ್ನು ತಡೆಯುತ್ತಾ ಮಗನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ:
ದುರ್ಯೋಧನನ ತೊಡೆಯಲ್ಲಿ ಆಡಿ ಬೆಳೆದ ದುರ್ಜಯನಿಗೆ ತನ್ನ ತಂದೆಯ ತೊಡೆ ಮುರಿದು ಹೋಗಿದೆ. ಇನ್ನು ಮುಂದೆ ತನ್ನ ಭಾಗಕ್ಕಿಲ್ಲವೆಂದು ಪುತ್ರಶೋಕದ ನುಡಿ ವ್ಯಕ್ತಪಡಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. 4ನೇ ಪ್ರಶ್ನೆ, ಹೋಗು ಮಗನೇ, ಹಾಗೆಂದು ವೃಕೋದರನನ್ನು ಕೇಳು ಹೋಗು. ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಲ್ ಬಸವರಾಜು ಅವರು ಅನುವಾದಿಸಿರುವ ಭಾಸನ ಊರುಭಂಗ ಎಂಬ ನಾಟಕ ಸಂಪುಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ದುರ್ಜಯನು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದಾಗ ದುರ್ಯೋಧನನು ಮತ್ತೆಲ್ಲಿಯಾದರೂ ಕುಳಿತುಕೊಳ್ಳಪ್ಪ, ಇದುವರೆಗೂ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆ ಇನ್ನು ನಿನ್ನ ಭಾಗಕ್ಕಿಲ್ಲವಪ್ಪ ಎಂದು ಹೇಳಿದನು. ತಾನು ತನ್ನ ತಮ್ಮಂದಿರು ಇರುವಲ್ಲಿಗೆ ಹೋಗುತ್ತೇನೆ ಎಂದು ಹೇಳುವಾಗ ಬಾಲಕ ದುರ್ಜಯನು ತನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ಹೇಳುವ ಸಂದರ್ಭದಲ್ಲಿ ದುರ್ಯೋಧನನು ಈ ಮೇಲಿನ ವಾಕ್ಯವನ್ನು ನುಡಿಯುತ್ತಾನೆ. ಸ್ವಾರಸ್ಯ: ಭೀಮನು ತನ್ನ ತೊಡೆಯನ್ನು ಮೋಸದಿಂದ ಮುರಿದು ತಮ್ಮಂದಿರು ಇರುವಲ್ಲಿಗೆ ಕಳುಹಿಸುತ್ತಿರುವವನು ಅವನೇ. ಆದ್ದರಿಂದ ವೃಕೋದರನನ್ನು ಕೇಳು ಹೋಗು ಎಂಬ ಮಾತು ಸ್ವಾರಸ್ಯವಾಗಿದೆ. ಮಕ್ಕಳೇ, ಊಮೆನ್ ಬಿಟ್ಟ ಪದಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಕುರುಕುಲದ ಪಿತೃಗಳಿಗೆ ಡ್ಯಾಶ್ ಎನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ಉತ್ತರ: ಜಲಾಂಜಲಿ. ಕುರುಕುಲದ ಪಿತೃಗಳಿಗೆ ಜಲಾಂಜಲಿಯನ್ನು ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. 2ನೇ ಪ್ರಶ್ನೆ, ಎರಡೂ ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಡ್ಯಾಶ್ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. ಇದಕ್ಕೆ ಉತ್ತರ: ಅಭಿವಂದಿಸುವ. ಎರಡು ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಅಭಿವಂದಿಸುವ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. 3ನೇ ಪ್ರಶ್ನೆ, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಡ್ಯಾಶ್ ನನ್ನನ್ನೀಗ ದಹಿಸುತ್ತಿದೆ. ಇದಕ್ಕೆ ಉತ್ತರ: ಪುತ್ರ ಸ್ನೇಹವು. ಮತ್ತೊಮ್ಮೆ, ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. 4ನೇ ಪ್ರಶ್ನೆ, ಅಪ್ಪಾಜಿ, ನಾನು ನಿಮ್ಮ ಡ್ಯಾಶ್ ಮೇಲೆ ಕುಳಿತುಕೊಳ್ಳುತ್ತೇನೆ. ನಾನು ನಿಮ್ಮ ತೊಡೆಯ ಮೇಲೆ. ಇದಕ್ಕೆ ಉತ್ತರ: ತೊಡೆಯ. ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. 5ನೇ ಪ್ರಶ್ನೆ ನೋಡುವ. ಮೃತ್ಯುಶಯ್ಯೆಯ ಮೇಲಿರುವ ಡ್ಯಾಶ್ ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯನಂತಿರುವನು. ಉತ್ತರ: ದುರ್ಯೋಧನ. ಮೃತ್ಯುಶಯ್ಯೆಯ ಮೇಲಿರುವ ದುರ್ಯೋಧನ ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಾಢ ಸೂರ್ಯನಂತಿರುವನು. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ. ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ ನೋಡುವ. ಕ್ರಿಯಾಪದ ಎಂದರೇನು? ಹಿಂದಿನ ತರಗತಿಯಲ್ಲಿ ಸಹ ನಾನು ಕ್ರಿಯಾಪದದ ವಿವರಣೆಯನ್ನು ಕೊಟ್ಟಿದ್ದೇನೆ. ಕ್ರಿಯಾಪದ ಪಾಠದ ಪೂರ್ಣ ವಿವರಣೆಯನ್ನು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಉಂಟು ನಿಮಗೆ, ಅದನ್ನು ನೀವು ನೋಡಬಹುದು. ಮತ್ತೊಮ್ಮೆ ನೋಡುವ. ಕ್ರಿಯಾಪದ ಎಂದರೇನು? ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದೇ ಇರುವ ಪದವೇ ಕ್ರಿಯಾಪದ. ಅಂದರೆ ಒಂದು ವಾಕ್ಯದಲ್ಲಿ ಪೂರ್ಣಗೊಂಡ ಕ್ರಿಯೆಯ ಅರ್ಥವನ್ನು ಕೊಡುವ ಪದ, ಅದನ್ನು ನಾವು ಕ್ರಿಯಾಪದ ಎನ್ನುತ್ತೇವೆ. 2ನೇ ಪ್ರಶ್ನೆ, ಕ್ರಿಯಾ ಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಇದಕ್ಕೆ ಉತ್ತರ: ಕ್ರಿಯಾಪದದ ಮೂಲ ರೂಪ ಪದಗಳೇ ಕ್ರಿಯಾ ಪ್ರಕೃತಿ. ಉದಾಹರಣೆ: ಮಾಡು, ನೋಡು, ಓಡು, ತಿನ್ನು, ಹೋಗು, ಬರು, ಇವನ್ನೆಲ್ಲ ನಾವು ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ. ಏಕೆ? ಇವೆಲ್ಲ ಕ್ರಿಯಾಪದದ ಮೂಲ ರೂಪದ ಪದಗಳು ಆಗಿದೆ. ಆದ್ದರಿಂದ ಇದಕ್ಕೆ ಕ್ರಿಯಾ ಪ್ರಕೃತಿ ಅಂತ ಹೇಳ್ತೇವೆ. 3ನೇ ಪ್ರಶ್ನೆ, ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಉದಾಹರಣೆ: ಗಿಳಿಯು ಹಣ್ಣನ್ನು ತಿಂದಿತು. 4ನೇ ಪ್ರಶ್ನೆ, ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ. ಉತ್ತರ: ಅವನು ಬಂದನು,
ಹಸು ಬಂದಿತು, ಕೂಸು ಮಲಗಿತು, ಪಕ್ಷಿ ಹಾರಿತು, ಆಕಾಶ ಹೊಳೆಯುತ್ತಿದೆ. ಮಕ್ಕಳೇ, ನೀವು ನೋಡಬಹುದು ಇಷ್ಟು ಉದಾಹರಣೆಗಳೇನಿದೆ ಇವೆಲ್ಲ ಅಕರ್ಮಕ ಧಾತುಗಳಿಗೆ ಉದಾಹರಣೆ ಆಯಿತು. ಏಕೆಂತಂದರೆ ಇಲ್ಲಿ ಕರ್ಮ ಪದವನ್ನು ಬಯಸ್ತಾ ಇಲ್ಲ. ಇಲ್ಲಿ ಏನಿದೆ, ಕರ್ತೃ ಉಂಟು ಹಾಗೂ ಕ್ರಿಯಾಪದ ಉಂಟು, ಆದರೆ ಕರ್ಮ ಪದದ ಅಗತ್ಯ ಕಾಣ್ತಾ ಇಲ್ಲ. ಹಾಗಾಗಿ ಇದು ಅಕರ್ಮಕ ಧಾತುಗಳಿಗೆ ಉದಾಹರಣೆ ಆಗಿದೆ. 5ನೇ ಪ್ರಶ್ನೆ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳಾವುವು ಅಂತ ಕೇಳಿದರೆ ಉತ್ತರ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈಗ 6ನೇ ಪ್ರಶ್ನೆ, ವಿಭಕ್ತಿ ಪಲ್ಲಟ ಎಂದರೇನು? ಇದಕ್ಕೆ ಉತ್ತರ, ಒಂದು ವಿಭಕ್ತಿಯ ಕಾರ್ಯವನ್ನು ಮತ್ತೊಂದು ಪೂರೈಸುವುದಕ್ಕೆ ವಿಭಕ್ತಿ ಪಲ್ಲಟವೆನ್ನುವರು. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ. ಈಗ ಉದಾಹರಣೆ ನೋಡುವ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು, ಗಾಳಿಯು ಬೀಸುತ್ತಿದೆ, ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು, ರೈತನು ಹೊಲವನ್ನು ಉಳುತ್ತಾನೆ. ಮಕ್ಕಳೇ, ಸಕರ್ಮಕ ಧಾತುಗಳ ವಾಕ್ಯವನ್ನು ಹೇಗೆ ಗುರುತಿಸುವುದಂತಂದರೆ, ಸಕರ್ಮಕ ಧಾತುಗಳಲ್ಲಿ ನಾವು ಕರ್ಮ ಪದದ ಅಗತ್ಯವನ್ನುಂಟು ಮಾಡಿಕೊಂಡು ನೋಡ್ತೇವೆ. ಆದರೆ ಅಕರ್ಮಕ ಧಾತುಗಳಲ್ಲಿ ಕರ್ಮಪದದ ಅಗತ್ಯ ಇರುವುದಿಲ್ಲ. ಹಾಗಾಗಿ ಸಕರ್ಮಕ ಅಕರ್ಮಕ ಧಾತುಗಳನ್ನು ನಾವು ಗುರುತಿಸ್ಕೊಳ್ಬಹುದು. ಹಾಗಾಗಿ ಈ ವಾಕ್ಯಗಳಲ್ಲಿ ನಾವು ಸಕರ್ಮಕ ಧಾತುಗಳು ಯಾವ್ದ್ಯಾವುದು ಅಂತ ನೋಡುವ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು, ರೈತನು ಹೊಲವನ್ನು ಉಳುತ್ತಾನೆ. ಕರ್ತೃ, ಕರ್ಮಪದ, ಕ್ರಿಯಾಪದಗಳನ್ನ ನಾವು ನೋಡಬಹುದು. ಅಕರ್ಮಕ ಧಾತುಗಳುಳ್ಳ ವಾಕ್ಯ, ಗಾಳಿಯು ಬೀಸುತ್ತಿದೆ, ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು. ಈ ಮೇಲ್ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಬನ್ನಿ ಮಕ್ಕಳೇ, ಮೊದಲನೇ ಗಾದೆ ಯಾವುದು ಅಂತ ನೋಡುವ. ಆರೋಗ್ಯವೇ ಭಾಗ್ಯ. ಈ ಗಾದೆಯ ಮಾತಿನ ಅರ್ಥವೇನೆಂದರೆ, ಆರೋಗ್ಯವಂತರು ಯಾರಿದ್ದಾರೆ ಅವರೇ ನಿಜವಾದ ಭಾಗ್ಯವಂತರು. ಈ ಪ್ರಪಂಚದಲ್ಲಿ ನಾವು ನಿಜವಾದ ಭಾಗ್ಯವಂತರನ್ನು ಗುರುತಿಸ್ಕೋಬೇಕಂತಂದರೆ ಅವರು ಆರೋಗ್ಯವಂತರಾಗಿರಬೇಕು. ಮೊದಲನೇದಾಗಿ ಅವರ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರಬೇಕು. ಅಂತಹವರು ಮಾತ್ರ ಎಲ್ಲ ವಿಷಯದಲ್ಲೂ ಸುಖ ಸಂತೋಷವನ್ನು ಕಂಡು ಸುಖವನ್ನು ಅನುಭವಿಸಬಹುದು. ಇಲ್ಲದೆ ಹೋದರೆ ಅವರ ಅನಾರೋಗ್ಯದಿಂದ ಕಾಡ್ತಾ ಇದ್ದರೆ ಅವರ ಸುತ್ತಲೂ ಎಷ್ಟೇ ಸುಖ ಸಂಪತ್ತುಗಳನ್ನು ಇದ್ದರೂ ಸಹ ಅವರಿಗೆ ಅನುಭವಿಸಲು ಸಾಧ್ಯವಾಗದೆ ಹೋಗಿತ್ತು. ಆದ್ದರಿಂದ ಆರೋಗ್ಯವಂತರೇ ನಿಜವಾದ ಭಾಗ್ಯವಂತರು. ಇದನ್ನು ಹೀಗೆ ಬರೀಬಹುದು. ಈ ಗಾದೆಯ ಅರ್ಥವೇನೆಂದರೆ, ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ನಾವು ಇಂದಿನ ಪ್ರಪಂಚದಲ್ಲಿ ಏನೆಲ್ಲ ಭೌತಿಕ ವಸ್ತುಗಳನ್ನು ಗಳಿಸಬಹುದು, ಆದರೆ ಆರೋಗ್ಯ ಭಾಗ್ಯವನ್ನು ಗಳಿಸುವುದು ತುಂಬ ಕಷ್ಟಕರವಾಗಿದೆ. ಇದಕ್ಕೆ ಅಡ್ಡಿಗಳುಂಟು. ಮೊದಲನೆಯದಾಗಿ, ಇಂದು ಗಣನೀಯ ಪ್ರಮಾಣದಲ್ಲಿ ಬೆಳೆಯುತ್ತಿರುವ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುವ ವಸ್ತುಗಳು, ಇದರ ಜೊತೆಗೆ ರಾಸಾಯನಿಕ ಗೊಬ್ಬರ ಬಳಸಿದ ಆಹಾರ ಪದಾರ್ಥಗಳು, ಇವೆಲ್ಲವುಗಳಿಗೂ ಮಿಗಿಲಾಗಿ ದುಶ್ಚಟಗಳು, ಮದ್ಯಪಾನ, ಧೂಮಪಾನದಂತಹ ಚಟಗಳಿಗೆ ಅಂಟಿಕೊಂಡು ಇಂದಿನ ಯುವ ಜನಾಂಗವು ರೋಗಿಷ್ಠರಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ದುರಂತ ಮರಣವನ್ನಪ್ಪುತ್ತಿದ್ದಾರೆ. ಆದ ಕಾರಣ ವ್ಯಾಯಾಮ, ಯೋಗ ಇವುಗಳ ಸಾಧನೆಯನ್ನು ಮಾಡಿ ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸಿ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಜೀವನ ನಡೆಸಿದಾಗ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಶುದ್ಧವಾದ ಮನಸ್ಸಿನಿಂದ ಶುದ್ಧ ಪರಿಸರ, ಸ್ನೇಹ ಸಂಬಂಧಗಳು ರೂಪುಗೊಳ್ಳುತ್ತದೆ. ಮಾನಸಿಕ ಆರೋಗ್ಯದ ಬಲದಿಂದ ದೈಹಿಕ ಆರೋಗ್ಯ ಪುಷ್ಟಿಗೊಂಡು ಆರೋಗ್ಯಕರ ಸುಖ ಸಮೃದ್ಧಿಯ ಸಮಾಜ ನಿರ್ಮಾಣಗೊಳ್ಳುತ್ತದೆ. ಮುಂದಿನ ಜನಾಂಗವನ್ನು ಸದೃಢ ಜನಾಂಗವನ್ನಾಗಿ ಮಾಡೋಣ. ಮಕ್ಕಳೇ,
ಎರಡನೇ ಗಾದೆಯ ಮಾತಿನ ಅರ್ಥವನ್ನು ನೋಡುವ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಗಾದೆಯ ಮಾತಿನ ಅರ್ಥವೇನಂತಂದರೆ, ನಾವು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಗುಣಗಳ ದೊಡ್ಡ ಗುಣ ಕೊಡುವಂತಹ ಗುಣ, ಪರರಿಗೆ ಉಪಕಾರ ಮಾಡುವಂತಹ ಗುಣ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳಾಗಿರಬಹುದು, ನಮ್ಮಲ್ಲಿರ್ತಕ್ಕಂತಹ ಪರೋಪಕಾರ ಗುಣಗಳಾಗಿರಬಹುದು, ಇವನ್ನೆಲ್ಲ ನಾವು ಪರರ ಉಪಕಾರಕ್ಕೆ ಒಳ್ಳೆಯ ಉದ್ದೇಶ ಭಾವನೆಯಿಂದ ನಾವು ಪರರಿಗೆ ಕೊಡ್ತಾ ಹೋಗ್ತಾ ಇದ್ದರೆ ಅದರ ನಿಜವಾದ ಲಾಭ ನಮಗೆ ಆಗುತ್ತದೆ. ಅದರಿಂದ ಕೊಟ್ಟಷ್ಟು ತನಗೆ ಪ್ರಯೋಜನವಾಗುತ್ತದೆ. ಆದರೆ ಬಚ್ಚಿಡ್ತಾ ಹೋಗ್ತಾ ಇದ್ದರೆ ಅದೇನಾಗುತ್ತೆ, ಪರರಿಗೆ ಲಭ್ಯವಾಗುತ್ತದೆ. ಆದರೆ ನಾವು ಯಾರಿಗೂ ಸಿಗಬಾರದು ಅಂತ ಬಚ್ಚಿಟ್ಟು ಹೋಗ್ತಾ ಇದ್ದರೆ ಅದೇನಾಗುತ್ತದೆ, ಅದು ಎಂದಿಗೂ ಒಳ್ಳೆಯದಾಗುವುದಿಲ್ಲ. ತನಗೂ ಒಳ್ಳೆಯದಂತೂ ಖಂಡಿತ ಆಗುವುದಿಲ್ಲ. ಆದರೆ ಪರರಿಗೆ ಅದು ಒಂದಲ್ಲ ಒಂದಿನ ಅದು ಯಾರಿಗೆ ಸಿಗಬೇಕು, ಯಾರು ಯೋಗ್ಯರಿದ್ದಾರೋ ಅವರಿಗೆ ಸಿಕ್ಕೇ ಸಿಗುತ್ತದೆ ಅನ್ನುವ ಅರ್ಥ. ಸೊ ಹಾಗಾಗಿ ಮಕ್ಕಳೇ, ಇದನ್ನು ಹೀಗೆ ಬರೀಬಹುದು. ಈ ಗಾದೆಯು ಸರ್ವಜ್ಞನ ವಚನದ ಒಂದು ಭಾಗವಾಗಿದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ನಾ ಕೆಟ್ಟೆ ನೆನೆಬೇಡ, ಕೊನೆಯಲ್ಲಿ ಕಟ್ಟಿಹುದು ಬುತ್ತಿ ಎಂದು ಮಹಾಕವಿ ಸರ್ವಜ್ಞನೂ ಹೇಳಿದ್ದಾನೆ. ಕೊಡಬೇಕು ಎಂದರೆ ನಾವು ದಾನ ಮಾಡಬೇಕು ಎಂದರ್ಥ. ನಮ್ಮ ಜೀವನಕ್ಕೆ ಮಿಕ್ಕಿದ್ದನ್ನು ಕೊಡುವುದನ್ನು ದಾನವೆಂದು ಕೆಲವರು ದಾನ ಪದದ ಅರ್ಥವೆಂದು ತಿಳಿಯುತ್ತಾರೆ. ಆದರೆ ನಮಗೆ ಅವಶ್ಯಕವೆನಿಸಿರುವುದರಲ್ಲಿಯೇ ಸ್ವಲ್ಪ ಭಾಗವನ್ನು ನಾವು ದಾನವನ್ನು ಅಗತ್ಯವಿರುವವರಿಗೆ ಕೊಡಬೇಕು. ಅದನ್ನು ಬಿಟ್ಟು ತಾನು ಗಳಿಸುವುದನ್ನೆಲ್ಲ ಬಚ್ಚಿಟ್ಟುಕೊಂಡರೆ ಮುಂದೆ ಒಂದಲ್ಲ ಒಂದು ದಿನ ಅದು ಪರರ ಪಾಲಾಗುತ್ತದೆ. ಆದ್ದರಿಂದಲೇ ದಾಸರು ಕೊಪ್ಪರಿಗೆ ಹೊನ್ನನ್ನು ತಿದ್ದೇಲಿ ಹೊಳ್ಳಿಟ್ಟು ಉಪ್ಪು ನೀರಿಲ್ಲದೆ ಸತ್ತೇಲೋ ಪ್ರಾಣಿ ಎಂದಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ದಾನಶೀಲ ಗುಣಗಳನ್ನು ಬೆಳೆಸಿಕೊಂಡು ಪರರ ಸುಖದಲ್ಲಿ ತಮ್ಮ ಸುಖ ಸಂತೋಷವನ್ನು ಕಂಡುಕೊಂಡರೆ ಇಹವು ಸ್ವರ್ಗದಲ್ಲಿರುವಂತೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆತು ಜೀವನ ಸಾರ್ಥಕವಾಗುತ್ತದೆ. ಮಕ್ಕಳೇ, ಇಲ್ಲಿಗೆ 7ನೇ ಗದ್ಯಪಾಠ ಊರುಭಂಗ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಠದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.